ಇವತ್ತು ಚಿಕ್ಕ ಚಿಕ್ಕ ಮಾತುಗಳಿಗೆ ಡೈವರ್ಸ್ ಆಗುತ್ತಿವೆ. ಮದುವೆಯಾಗಿ ಒಂದೇ ದಿವಸಕ್ಕೆ ಡೈವರ್ಸ್ಗಳಾಗುತ್ತಿವೆ. ಮದುವೆಯಾಗಿ 70 ವರ್ಷಗಳ ನಂತರ ಕೂಡ ಡೈವರ್ಸ್ಗಳಾಗುತ್ತಿವೆ. ಗಂಡ ಗೊರಕೆ ಹೊಡೆದ ಅಂತ ಹೆಂಡತಿ ಡೈವರ್ಸ್ ಕೊಟ್ಟರೆ, ಹೆಂಡತಿ ಹೂಸು ಬಿಟ್ಟಳು ಅಂತ ಗಂಡ ಡೈವರ್ಸ್ ಕೊಟ್ಟಿದ್ದಾನೆ. ಹೌದು ಸ್ನೇಹಿತರೆ, ಇವತ್ತು ಕ್ಷುಲ್ಲಕ ಕಾರಣಗಳಿಗೆ ಡೈವರ್ಸ್ಗಳು ಅಂದ್ರೆ ವಿಚ್ಛೇದನಗಳು ತುಂಬಾನೇ ಜಾಸ್ತಿಯಾಗಿ ಹೋಗಿವೆ, ತುಂಬಾನೇ ಕಾಮನ್ ಆಗಿ ಹೋಗಿವೆ. ಕುಡುಕನಿಗೆ ಹೇಗೆ ಕುಡಿಯಲು ಒಂದು ಕಾರಣ ಬೇಕೋ, ಅದೇ ರೀತಿ ಡೈವರ್ಸ್ ಪಡೆಯೋಕು ಕೂಡ ಗಂಡ ಹೆಂಡತಿ ಇತ್ತೀಚೆಗೆ ಕಾರಣಗಳನ್ನ ಹುಡುಕುತ್ತಿದ್ದಾರೆ. ಅದರಲ್ಲೂ ಭಾರತದಲ್ಲಿ ಇತ್ತೀಚೆಗೆ ಡೈವರ್ಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಾನೆ ಇದೆ. ಒಂದು ಸಮಯದಲ್ಲಿ ಡೈವರ್ಸ್ಗಳು ಪಾಶ್ಚಾತ್ಯ ದೇಶಗಳಲ್ಲಿ ತುಂಬಾನೇ ಕಾಮನ್ ಆಗಿದ್ದವು. ಆದ್ರೆ ಇತ್ತೀಚೆಗೆ ಭಾರತದಂತಹ ದೇಶದಲ್ಲಿಯೂ ಕೂಡ ಡೈವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಡೈವರ್ಸ್ ಆಗೋಕೆ, ವಿಚ್ಛೇದನ ಆಗೋಕೆ ಬೇರೆ ಬೇರೆ ಕಾರಣಗಳಿವೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವೆಲ್ಲ ಕಾರಣಗಳಿಗೆ ಇವತ್ತು ಡೈವರ್ಸ್ಗಳು ಆಗುತ್ತಿವೆ ಅನ್ನೋದನ್ನ ತಿಳಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಂದು ನಾವೆಲ್ಲರೂ ಆಧುನಿಕ ಯುಗದಲ್ಲಿ ಬದುಕುತ್ತಾ ಇದ್ದೇವೆ. ಬೇಕಾದಷ್ಟು ಸೌಲಭ್ಯಗಳು ಇಂದು ನಮಗೆ ಸಿಗುತ್ತಾ ಇವೆ. ಆದರೂ ಕೂಡ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ. ನಮ್ಮವರ ಜೊತೆ ನಾವು ಸಂಬಂಧದ ಮೌಲ್ಯಗಳನ್ನ ಮರೆತು ಹೋಗಿದ್ದೇವೆ, ಬದುಕೋದನ್ನ ಬಿಟ್ಟಿದ್ದೇವೆ ಮತ್ತು ಬಾಂಧವ್ಯವನ್ನ ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಬೇರೆ ಬೇರೆ ಸಂಬಂಧಗಳಲ್ಲಿ ಮಾತ್ರವಲ್ಲ, ಗಂಡ ಹೆಂಡತಿ ಸಂಬಂಧದಲ್ಲೂ ಕೂಡ ಇದೇ ರೀತಿಯಾಗುತ್ತಿದೆ. ಹೀಗಾಗಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆದಂತಹ ಮದುವೆ ಎನ್ನುವುದು ಕೇವಲ ಕೆಲವೇ ದಿನಗಳಲ್ಲಿ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಲು ಹತ್ತುತ್ತಿವೆ. ದುನಿಯಾ ದುಬಾರಿಯಾಗಲು ಕಾರಣ ಪತಿ ಮತ್ತು ಪತ್ನಿ ಇಬ್ಬರು ದುಡಿಯುವ ಅಗತ್ಯ ಸೃಷ್ಟಿಯಾಗಿದೆ. ಹೀಗಾಗಿ ಮನೆ ಮತ್ತು ಹೊರಗೆ ಒತ್ತಡ ಬದುಕಿನಲ್ಲಿ ಜನರು ಜೀವನವನ್ನ ನಡೆಸಬೇಕಾಗುತ್ತಿದೆ. ದಿನವಿಡೀ ದುಡಿದು ಬಂದ ದಂಪತಿ ಸಣ್ಣ ಕಾರಣಗಳು ಕಿತ್ತಾಡುತ್ತಿದ್ದಾರೆ. ಸಣ್ಣದಾಗಿ ಆರಂಭವಾದಂತಹ ಈ ಒಂದು ವಾದ ವಿವಾದಗಳು ತೀವ್ರ ಸ್ವರೂಪ ಪಡೆದು ಅಂತಿಮವಾಗಿ ಡೈವರ್ಸ್ ಹಂತಕ್ಕೆ ತಲುಪುತ್ತಿವೆ. ಡೈವರ್ಸ್ ಆಗಲು ಅಂದ್ರೆ ವಿಚ್ಛೇದನ ಆಗಲು ಮೊದಲನೇ ಕಾರಣ ಪ್ರೀತಿಯ ಕೊರತೆ ಅನ್ನಬಹುದು. ಹೌದು, ಮದುವೆಗೆ ಮುಂಚೆ ತಮ್ಮ ಪ್ರೇಯಸಿಗೆ ಅಥವಾ ಪ್ರಿಯತಮನಿಗೆ ಐ ಲವ್ ಯು ಎಂದು ಹೇಳುತ್ತಿದ್ದವರು ಅನಂತರದಲ್ಲಿ ಆ ಲವ್ ಅನ್ನೋದನ್ನೇ ಮರೆತು ಬಿಡುತ್ತಾರೆ. ನೀವೇ ಯೋಚನೆ ಮಾಡಿ, ಮದುವೆಯಾದ 1 ವರ್ಷಗಳ ನಂತರ ಒಬ್ಬ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ಎಷ್ಟು ಬಾರಿ ಐ ಲವ್ ಯು ಅಂತ ಹೇಳಿದ್ದಾಳೆ ಅಂತ. ಹೌದು, ಐ ಲವ್ ಯು ಅನ್ನೋ ಒಂದು ಪದನ ಅವರು ಮರೆತೇ ಬಿಡುತ್ತಾರೆ. ಸಂಸಾರದ ಜಂಜಾಟದಲ್ಲಿ ಬಿದ್ದೇಳುತ್ತಾರೆ. ಇದರಿಂದ ನಿಧಾನವಾಗಿ ಇಬ್ಬರ ನಡುವಿನ ಪ್ರೀತಿ ಕೂಡ ಕಡಿಮೆ ಆಗುತ್ತಾ ಬರುತ್ತದೆ. ಜರ್ನಲ್ ಆಫ್ ಸೆಕ್ಸ್ ಅಂಡ್ ಮ್ಯಾರಿಟಲ್ ಥೆರಪಿ ತನ್ನ ಅಧ್ಯಯನದ ವರದಿಯಲ್ಲಿ ಈ ವಿಚಾರವನ್ನ ಬಹಿರಂಗಪಡಿಸಿದೆ. ಪ್ರೀತಿಯ ಕೊರತೆ ಮತ್ತು ಭಾವನಾತ್ಮಕವಾಗಿ ಒಬ್ಬರನ್ನೊಬ್ಬರು ಸ್ಪಂದಿಸದೇ ಇರುವುದು ಇಬ್ಬರ ನಡುವಿನ ಅಂತರ ಹೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತಿದೆ ಅಂತ. ಇದೇ ಕಾರಣ ಇವತ್ತು ಡೈವರ್ಸ್ಗಳು ಹೆಚ್ಚಿಗೆ ಆಗುತ್ತಿವೆ. ಬೆಡ್ರೂಮ್ ನಲ್ಲಿಯ ಬಯಕೆಗಳು ವಿಚ್ಛಿನ್ನವಾಗಿವೆ. ಬೆಡ್ರೂಮ್ ವಿಚಾರಕ್ಕೆ ಬಂದಾಗ ಸಂಗಾತಿಗಳು ಓಪನ್ ಮೈಂಡ್ ಹೊಂದಿರಬೇಕು. ಇಲ್ಲದಿದ್ದರೆ ಅವರಿಬ್ಬರ ನಡುವೆ ಹಲವಾರು ಗ್ಯಾಪ್ಗಳು ಉಂಟಾಗುತ್ತವೆ. ಇದರಿಂದ ಇಬ್ಬರು ತಮ್ಮ ಅವಶ್ಯಕತೆಗಳನ್ನ ಮುಕ್ತವಾಗಿ ಚರ್ಚಿಸಲು ಸಾಧ್ಯವಾಗುವುದಿಲ್ಲ. ಆದ್ರೆ ಹಲವಾರು ಸಂಬಂಧದಲ್ಲಿ ಈ ರೀತಿ ಆಗುವುದೇ ಇಲ್ಲ. ಒಬ್ಬರಿಗೆ ಇಷ್ಟ ಇದ್ದರೆ ಇನ್ನೊಬ್ಬರಿಗೆ ಇಷ್ಟ ಇರುವುದಿಲ್ಲ. ಇದರ ಜೊತೆಗೆ ಒಬ್ಬರಿಗೆ ಹೆಚ್ಚು ಸಮಯ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕೆನ್ನುವ ಬಯಕೆ ಇದ್ದರೆ ಇನ್ನೊಬ್ಬರಿಗೆ ಅದು ತುಂಬಾ ಕಡಿಮೆ ಇರುತ್ತದೆ. ಹೀಗಾದಾಗೂ ಕೂಡ ಇಬ್ಬರ ನಡುವೆ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಆ ಲೈಂಗಿಕ ಆಸಕ್ತಿಗಾಗಿ, ಆ ಲೈಂಗಿಕ ಆಸೆಗಾಗಿ ಹೆಣ್ಣು ಇನ್ನೊಬ್ಬ ಗಂಡನನ್ನ ಬಯಸಲು ಪ್ರಾರಂಭ ಮಾಡುತ್ತಾಳೆ. ಅದೇ ರೀತಿ ಗಂಡ ಇನ್ನೊಬ್ಬ ಹೆಣ್ಣನ್ನ ಬಯಸಲು ಪ್ರಾರಂಭ ಮಾಡುತ್ತಾನೆ. ಈ ರೀತಿ ಇಬ್ಬರ ನಡುವೆ ಸಂಬಂಧಗಳು ಹಳಸಿ ಹೋಗುತ್ತವೆ. ಆಗ ಪ್ರಾರಂಭವಾಗುತ್ತೆ ಡೈವರ್ಸ್ ವಿಚಾರ, ಒಬ್ಬರನ್ನೊಬ್ಬರು ಮೋಸ ಮಾಡುವುದು. ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ, ಇದು ತುಂಬಾನೇ ಕಾಮನ್ ಆಗಿ ಹೋಗಿದೆ. ಮದುವೆಯ ನಂತರದಲ್ಲಿ ಕೇವಲ ಸಮಾಜದ ಕಣ್ಣಿಗೆ ಗಂಡ ಹೆಂಡತಿ ಆಗಿರುವವರು ನೈಜವಾಗಿ ಒಬ್ಬರನ್ನೊಬ್ಬರು ಕಂಡರೆ ಮತ್ತೊಬ್ಬರಿಗೆ ಆಗದ ಹಾಗೆ ಇರುತ್ತಾರೆ. ಭಾವನಾತ್ಮಕವಾಗಿ ಅಥವಾ ಲೈಂಗಿಕವಾಗಿ ಬೇರೊಬ್ಬರನ್ನ ಬಯಸುವುದು ಅಭ್ಯಾಸವಾಗಿ ಹೋಗುತ್ತದೆ. ಇದರಿಂದ ಖಂಡಿತ ಮದುವೆ ಸಂಬಂಧ ಹಾಳಾಗಿ ಹೋಗುತ್ತದೆ. ಯಾಕಂದ್ರೆ ಮದುವೆಯಲ್ಲಿ ನಂಬಿಕೆ ಅನ್ನೋದು ಪ್ರೀತಿಗಿಂತ ತುಂಬಾನೇ ಮುಖ್ಯ. ಆ ನಂಬಿಕೆನೆ ಕಳೆದು ಹೋದಾಗ ಆ ಸಂಬಂಧಗಳು ಉಳಿಯುವುದಿಲ್ಲ. ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ಡೈವರ್ಸ್ಗೆ ಹೆಚ್ಚು ಒತ್ತು ಕೊಡಲು ಪ್ರಾರಂಭಿಸುತ್ತಾರೆ. ನೀವೇ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಇನ್ಸ್ಟಾಗ್ರಾಮ್ ಮೂಲಕವೋ, ಈ ವಾಟ್ಸ್ಆಪ್ ಮೂಲಕವೋ, ಈ ಫೇಸ್ಬುಕ್ ಮೂಲಕವೋ ಹೆಂಡತಿ ಇನ್ನೊಬ್ಬನ ಜೊತೆ ಚಾಟ್ ಮಾಡುವುದು, ಹಾಗೆ ಗಂಡ ಇನ್ನೊಬ್ಬಳ ಜೊತೆ ಚಾಟ್ ಮಾಡುವುದು, ಅವರಿಬ್ಬರ ನಡುವೆ ಪರಸ್ಪರ ಪ್ರೇಮ ಬೆಳೆಯುವುದು, ಅವರಿಬ್ಬರ ನಡುವೆ ಲೈಂಗಿಕ ವ್ಯವಹಾರಗಳು ನಡೆಯುವುದು ತುಂಬಾನೇ ಕಾಮನ್ ಆಗಿವೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಯಾವ ರೀತಿಗೆ ಬೆಳೆದಿದೆ ಅಂದ್ರೆ, ಹೆಂಡತಿ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನ ಕೊಲೆ ಮಾಡಿರುವ ಘಟನೆಗಳು, ಅದೇ ರೀತಿ ಗಂಡ ತನ್ನ ಪ್ರಿಯತಮೆಯ ಜೊತೆ ಸೇರಿಕೊಂಡು
ಹೆಂಡತಿಯನ್ನ ದೂರ ಮಾಡಿರುವ ಘಟನೆಗಳು. ಡೈವರ್ಸ್ ಆದರೆ ಪರವಾಗಿಲ್ಲ ಸ್ನೇಹಿತರೆ, ಇವತ್ತು ಜೀವಕ್ಕೆ ಕುತ್ತಾಗಿದೆ. ಹೆಂಡತಿಯರು ಪ್ರಿಯತಮನ ಜೊತೆ ಸೇರಿಕೊಂಡು ಗಂಡನನ್ನ ಮರ್ಡರ್ ಮಾಡಿರುವ ಸಾಕಷ್ಟು ಘಟನೆಗಳು ಇತ್ತೀಚೆಗೆ, ಅದರಲ್ಲೂ ಈ ವರ್ಷದಲ್ಲಿ ನಾವು ತುಂಬಾನೇ ಕೇಳುತ್ತಿದ್ದೇವೆ. ಹೌದು, ಈ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದ್ರೆ ವಿವಾಹ ಆದರೂ ಕೂಡ ಬೇರೊಬ್ಬರ ಜೊತೆ ಸಂಬಂಧ ಇಟ್ಟುಕೊಳ್ಳುವಂತಹ ಪರಿಸ್ಥಿತಿ ತುಂಬಾನೇ ಕಾಮನ್ ಆಗಿದೆ. ಮುಂದಿನ ಕಾರಣ ಅತಿಯಾದ ನಿರೀಕ್ಷೆ. ಹೌದು, ಪ್ರತಿಯೊಬ್ಬರ ಜೀವನದಲ್ಲೂ ನಿರೀಕ್ಷೆ ಹಾಗೂ ಆಸೆಗಳು ಇದ್ದೇ ಇರುತ್ತವೆ. ಆದರೆ ಆ ನಿರೀಕ್ಷೆಗಳು ಅತಿಯಾಗಬಾರದು ಅಷ್ಟೇ. ಅತಿ ನಿರೀಕ್ಷೆಗಳು ದುಃಖಕ್ಕೆ ಕಾರಣವಾಗುತ್ತವೆ, ಅಲ್ಲದೆ ನಮ್ಮನ್ನು ನಾವೇ ನಮ್ಮ ಕೈಯಿಂದ ಹಾಳು ಮಾಡಿಕೊಳ್ಳುತ್ತೇವೆ. ಮದುವೆಯಾದ ಮೇಲೆ ಪ್ರತಿಯೊಬ್ಬ ಹೆಣ್ಣಿಗೂ ನಿರೀಕ್ಷೆ ಇದ್ದೇ ಇರುತ್ತದೆ. ಆ ನಿರೀಕ್ಷೆಗಳನ್ನು ತಮ್ಮ ಪತಿಯೇ ಈಡೇರಿಸಬೇಕೆಂದು ಇಚ್ಛಿಸುತ್ತಾಳೆ. ಆದರೆ ಇಂತಹ ನಿರೀಕ್ಷೆಗಳು ಅತಿಯಾದರೆ ಗಂಡನ ಜೊತೆ ಘರ್ಷಣೆಯಾಗಿ ವಿಚ್ಛೇದನಕ್ಕೂ ಕಾರಣವಾಗುತ್ತದೆ ಅಂತ ಸಂಶೋಧನೆ ಒಂದು ಸ್ಪಷ್ಟಪಡಿಸಿದೆ. ದಂಪತಿಗಳ ದಾಂಪತ್ಯ ಕುರಿತು ಫ್ಲೋರಿಡಾ ವಿಶ್ವವಿದ್ಯಾಲಯ ಸಂಶೋಧನೆಯನ್ನ ನಡೆಸಿತು. ಈ ಸಂಶೋಧನೆಯಲ್ಲಿ 135 ನವ ವಿವಾಹಿತ ದಂಪತಿಗಳನ್ನ ಬಳಸಿಕೊಳ್ಳುತ್ತಾರೆ. ಸಂಶೋಧನೆ ವೇಳೆ ಪ್ರತಿ ದಂಪತಿಗಳು ಪ್ರಶ್ನಾವಳಿಗಳ ಮೂಲಕ ಪರೀಕ್ಷೆಗೆ ಒಳಗಾಗುತ್ತಾರೆ. ಸಂಶೋಧನೆಯನ್ನು 4 ವರ್ಷ ಕಾಲ ನಡೆಸಲಾಗಿತ್ತು. ಪ್ರತಿ 6 ತಿಂಗಳೊಮ್ಮೆ ದಂಪತಿಗಳಿಗೆ ಪ್ರಶ್ನಾವಳಿಗಳ ಮೂಲಕ ಪರೀಕ್ಷೆ ಕೊಡಲಾಗುತ್ತಿತ್ತು. ಈ ವೇಳೆ ನವ ವಿವಾಹಿತರು ತಮ್ಮ ಪತ್ನಿಯರು ಅತಿ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಟುಕೊಂಡಿರುತ್ತಾರೆ. ಅವುಗಳನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಹಾಗೂ ಕೆಲವು ವಿಷಯಗಳಲ್ಲಿ ದಾಂಪತ್ಯ ಜೀವನ ಸಂತೋಷವನ್ನುಂಟು ಮಾಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ದಂಪತಿಗಳು ಒಟ್ಟಿಗೆ ಕೆಲಸ ಮಾಡುತ್ತಿದ್ದರೆ ಅವರ ಸಾಮರ್ಥ್ಯ ತಕ್ಕಂತೆ ನಿರೀಕ್ಷೆಗಳು ಇಟ್ಟುಕೊಳ್ಳುವುದರಿಂದ ಅವರ ದಾಂಪತ್ಯ ಜೀವನ ಸುಖಕರ ಹಾಗೂ ದೀರ್ಘಕಾಲದವರೆಗೆ ಇರುತ್ತದೆ ಅಂತ ಈ ಸಂಶೋಧನೆಯಿಂದ ತಿಳಿದು ಬಂದಿದೆ. ಕೆಲವರು ಮದುವೆಯು ತಮ್ಮ ಜೀವನದ ಎಲ್ಲಾ ಆಸೆಗಳನ್ನ ಈಡೇರಿಸುತ್ತದೆ ಎಂಬ ಕಾರಣಕ್ಕಾಗಿ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡು ಮದುವೆ ಆಗುತ್ತಾರೆ. ಆದರೆ ಮದುವೆಯಾದ ಬಳಿಕ ಅತ್ಯಂತ ಕಡಿಮೆ ಸಮಯ ಇರುವುದರಿಂದ ಈ ನಿರೀಕ್ಷೆಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣಕ್ಕೆ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು, ಘರ್ಷಣೆಗಳು, ವಿನಾಕಾರಣ ಜಗಳಗಳು ಮೂಡುತ್ತಾನೆ ಬರುತ್ತವೆ. ಹೀಗೆಂದು ಫ್ಲೋರಿಡಾ ವಿಶ್ವವಿದ್ಯಾಲಯದ ಸಂಶೋಧಕ ಜೇಮ್ಸ್ ಮ್ಯಾಕ್ಲಿನ್ ಅವರು ಸ್ಪಷ್ಟಪಡಿಸಿದ್ದಾರೆ. ಮದುವೆಯ ನಂತರ ಜೀವನದ ಬಗ್ಗೆ ವ್ಯಕ್ತಿಗಳು ಮೊದಲು ಆಲೋಚನೆ ಮಾಡಬೇಕು, ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು. ಪತಿ ಪತ್ನಿಯರ ನಡುವೆ ವಿಷಮ ಸಂಬಂಧ ಏಕೆ ಏರ್ಪಡುತ್ತದೆ ಎಂಬ ಪ್ರಶ್ನೆಗೆ ಉತ್ತರಿಸುವುದು ನಿಜಕ್ಕೆ ಕಷ್ಟವಾಗುತ್ತದೆ. ಆದರೆ ಸಂಶೋಧನೆಯಲ್ಲಿ ತಿಳಿದಿರುವ ಪ್ರಕಾರ ವಿಷಮ ಸಂಬಂಧಕ್ಕೆ ಕಾರಣ ಅತಿಯಾದ ನಿರೀಕ್ಷೆ ಎಂದೇ ಕೆಲವರು ಹೇಳುತ್ತಾರೆ. ಹೀಗಾಗಿ ಆ ನಿರೀಕ್ಷೆಯನ್ನ ಇಟ್ಟುಕೊಂಡಂತಹ ಬಂದ ಹೆಂಡತಿಯರು ಯಾವಾಗ ಗಂಡನಿಂದ ಆ ಆಸೆಗಳು ಪೂರೈಸಲು ಸಾಧ್ಯವಾಗುವುದಿಲ್ಲವೋ ಆಗ ಇನ್ನೊಬ್ಬನ ಬಳಿ ಆಕರ್ಷಣೆ ಹೊಂದುತ್ತಾರೆ. ಯಾರ ಬಳಿ ಕಾರ್ ಇದೆಯೋ, ಮೊಬೈಲ್ ಇದೆಯೋ, ಆಸ್ತಿ ಇದೆಯೋ, ಬೈಕ್ ಇದೆಯೋ, ಯಾರೋ ಅವರನ್ನ ಹೆಚ್ಚು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಕರೆದುಕೊಂಡು ಹೋಗುತ್ತಾರೋ ಅಂತಹವರ ಜೊತೆ ಸಹವಾಸ ಮಾಡಲು ಪ್ರಾರಂಭ ಮಾಡುತ್ತಾರೆ. ಮುಂದೆ ಗಂಡನನ್ನ ಧಿಕ್ಕರಿಸಿ ಅವನನ್ನ ವಿಚ್ಛೇದನ ಕೊಡಕ್ಕೂ ಕೂಡ ಮುಂದಾಗುತ್ತಾರೆ. ಇದೇ ರೀತಿ ಗಂಡ ಹೆಂಡತಿಯ ಜೊತೆ ಕೂಡ ಮಾಡಬಹುದಾಗಿದೆ. ವಿಚ್ಛಿನ್ನ ವ್ಯಕ್ತಿತ್ವ. ಹೌದು, ಗಂಡ ಹೆಂಡತಿ ಎಂದ ಮೇಲೆ ಒಬ್ಬರ ತರ ಮತ್ತೊಬ್ಬರು ಇರಲು ಸಾಧ್ಯವೇ ಇಲ್ಲ. ಮದುವೆ ನಂತರದಲ್ಲಿ ಇಬ್ಬರು ಸಹ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಷ್ಟೇ. ಆದ್ರೆ ಇದು ಎಲ್ಲಾ ಸಂಬಂಧದಲ್ಲಿ ನಡೆಯೋದಿಲ್ಲ. ನಾವು ಅಂದುಕೊಂಡ ಹಾಗೆ ನಮ್ಮ ಪಾರ್ಟ್ನರ್ಗಳು ಇರುವುದಿಲ್ಲ. ಹೀಗಾಗಿ ಹೆಂಡತಿಯರು ಕೊರಗಲು ಪ್ರಾರಂಭಿಸುತ್ತಾರೆ. ಅದೇ ರೀತಿ ಗಂಡಂದಿರು ಕೂಡ ಕೊರಗಲು ಪ್ರಾರಂಭಿಸುತ್ತಾರೆ. ಯಾಕಂದ್ರೆ ಮದುವೆ ಮುಂಚೆ ಇರುವಂತಹ ಆ ಹೆಂಡತಿ ಮದುವೆ ಆದ ಮೇಲೆ ಇರುವುದಿಲ್ಲ. ಅದೇ ರೀತಿ ಮದುವೆ ಮುಂಚೆ ಇರುವ ಗಂಡ ಮದುವೆ ಆದ ಮೇಲೆ ಇರುವುದಿಲ್ಲ. ಅವರ ನಿರೀಕ್ಷೆಗಳು, ಅವರ ವ್ಯಕ್ತಿತ್ವಗಳು ಬದಲಾಗಿ ಹೋಗುತ್ತವೆ. ಆಗ ಈ ಒಂದು ಡೈವರ್ಸ್ಗೆ ಹೆಚ್ಚಿಗೆ ಒತ್ತು ಕೊಡಲಾಗುತ್ತದೆ. ಇಬ್ಬರ ನಡುವೆ ಚಿಕ್ಕ ಚಿಕ್ಕ ವಿಷಯಕ್ಕಾಗಿ ಜಗಳಗಳು. ಹೌದು, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಜಗಳ ಆಗೋದು ಸಾಮಾನ್ಯ. ಆದರೆ ಅದನ್ನೇ ದೊಡ್ಡದು ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳಬಾರದು. ಸಂಗಾತಿಗೆ ಸಂಬಂಧಪಟ್ಟ ಯಾವುದಾದ್ರೂ ವಿಚಾರವನ್ನ ಹಿಡಿದು ನಿಂದಿಸುವುದು, ದೈಹಿಕವಾಗಿ ಹಲ್ಲೆ ಮಾಡುವುದು, ಕೋಪದಿಂದ ಮಾತನಾಡುವುದು, ಇವೆಲ್ಲವೂ ಸಹ ಒಬ್ಬರ ನಡುವಿನ ಖುಷಿಯನ್ನ ಕಿತ್ತುಕೊಳ್ಳುತ್ತದೆ. ಅನಂತರದಲ್ಲಿ ಬರುವ ಹಂತವೇ ಡೈವರ್ಸ್ ಆಗಿದೆ. ಸಂಗಾತಿಯನ್ನ ಗೌರವಿಸದೇ ಇರುವುದು. ಮದುವೆಯ ನಂತರ ನೀವು ಒಬ್ಬ ವ್ಯಕ್ತಿಯೊಂದಿಗೆ ವಾಸಿಸಲು ಆರಂಭಿಸಿದಾಗ ಅವರ ನ್ಯೂನತೆಗಳು ಕಾಣಿಸಿಕೊಳ್ಳುತ್ತವೆ. ಇದು ನಿಮಗೆ ಇಷ್ಟವಾಗದೇ ಇರಬಹುದು. ಆದರೆ ಈ ಆಧಾರದ ಮೇಲೆ ಅವರನ್ನ ಯಾವಾಗಲೂ ಕೀಳಾಗಿ ಕಾಣುವುದು ಮತ್ತು ಗೌರವಿಸದೇ ಇರುವುದು ಸರಿಯಲ್ಲ. ಹೀಗೆ ಹಲವು ಬಾರಿ ಮಾಡುವುದರಿಂದ ದಾಂಪತ್ಯದಲ್ಲಿ ಬಿರುಕು ಬರುತ್ತದೆ. ನೀವು ಹೆಚ್ಚಾಗಿ ನೋಡಬಹುದು, ಯಾರಾದ್ರೂ ಮನೆಗೆ ಬಂದಾಗ ಹೆಂಡತಿಯನ್ನ ಕೀಳಾಗಿ ನೋಡುವುದು, ಅದೇ ರೀತಿ ಯಾರಾದ್ರೂ ಮನೆಗೆ ಬಂದಾಗ ಗಂಡನನ್ನ ಕೀಳಾಗಿ ನೋಡುವುದು. ಈ ರೀತಿ ಮಾಡುವುದರಿಂದ ಪ್ರತಿಯೊಬ್ಬರ ಮನಸ್ಸಿಗೂ ಘಾಸಿಯಾಗೋದು ಸಹಜವೇ. ಯಾರೋ ಅಪರಿಚಿತ ವ್ಯಕ್ತಿಗಳ ಮುಂದೆ
ಮುಂದೆ ಕೆಟ್ಟದಾಗಿ ನೋಡಿಕೊಂಡರೆ ಪ್ರತಿಯೊಬ್ಬರಿಗೂ ಗೌರವ ಅನ್ನೋದು ಒಂದು ಇರುತ್ತದೆ. ಆ ಗೌರವವನ್ನ ಅಂದ್ರೆ ಅಗೌರವವನ್ನ ಕೊಟ್ಟಾಗ ಅಂತಹವರ ಮಧ್ಯೆ ಪ್ರೀತಿ ದ್ವೇಷಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ. ವಿವಾಹೇತರ ಸಂಬಂಧಗಳು, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಸಾಮಾನ್ಯವಾಗಿ ವಿವಾಹಿತರು ತಮ್ಮ ದೈಹಿಕ ಮತ್ತು ಭಾವನಾತ್ಮಕ ಅಗತ್ಯಗಳನ್ನ ಪೂರೈಸಲು ತಮ್ಮ ಸಂಗಾತಿಯ ಅರಿವಿಲ್ಲದೆ ಇತರರೊಂದಿಗೆ ವಿವಾಹಿತರ ಸಂಬಂಧವನ್ನ ಬೆಳೆಸಿಕೊಳ್ಳುತ್ತಾರೆ. ಈ ವಿಷಯದಿಂದ ಅನೇಕ ಮದುವೆಗಳು ಮುರಿದು ಹೋದಾಗ ಜನರು ಮದುವೆ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಗಳು ತುಂಬಾನೇ ಆಗುತ್ತವೆ. ಗಂಡ ತನ್ನ ಆಫೀಸ್ ನಲ್ಲಿ ಇನ್ನೊಬ್ಬ ಕಲೀಗ್ ಜೊತೆ ಸಂಬಂಧವನ್ನ ಬೆಳೆಸಿಕೊಳ್ಳುವುದು, ಅದೇ ರೀತಿ ಹೆಂಡತಿ ತನ್ನ ಆಫೀಸ್ ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಸಂಬಂಧವನ್ನ ಬೆಳೆಸಿಕೊಳ್ಳುವುದು ಸಾಮಾನ್ಯವಾಗಿದೆ. ಈ ರೀತಿ ಒಬ್ಬರನ್ನೊಬ್ಬರು ಮೋಸ ಮಾಡುತ್ತಾ ಇರುವಾಗ ಮುಂದೊಂದು ದಿನ ಯಾವುದೋ ಒಂದು ಕ್ಷಣದಲ್ಲಿ ವಿಷಯಗಳು ಬಹಿರಂಗವಾಗುತ್ತವೆ. ಆ ಬಹಿರಂಗವಾದಾಗ ಮುಂದೆ ಅವರು ಮಾಡುವ ಕೆಲಸವೇ ವಿಚ್ಛೇದನವಾಗಿದೆ ಸ್ನೇಹಿತರೆ. ಹೌದು, ಇವೆಲ್ಲ ಕಾರಣಗಳಿಂದಾಗಲೇ ಭಾರತದಲ್ಲಿ ಇವತ್ತು, ಅದರಲ್ಲೂ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ವಿಚ್ಛೇದನಗಳು ತುಂಬಾನೇ ಜಾಸ್ತಿ ಆಗುತ್ತವೆ. ವಿಚ್ಛೇದನ ಆದ್ರೆ ಪರವಾಗಿಲ್ಲ ಸ್ನೇಹಿತರೆ, ಆದ್ರೆ ಕೊಲೆಗಳು ಕೂಡ ಆಗುತ್ತಿರುವುದು ದುರ್ದೈವ ಅನ್ನಬಹುದು. ಏನೇ ಇರಲಿ, ಹೇಗೆ ಇರಲಿ, ನಿಮ್ಮ ನಿರೀಕ್ಷೆಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದಂತಹ ಹುಡುಗನನ್ನ, ಹುಡುಗಿಯನ್ನ ಮದುವೆಯಾಗಿ ಯಾವಾಗ ನಿಮ್ಮ ಆಸೆಗಳು ಕಡಿಮೆ ಇರುತ್ತವೆಯೋ ಆವಾಗ ಜಗಳಕ್ಕೆ ಯಾವುದೇ ಕಾರಣ ಇರುವುದಿಲ್ಲ, ಮುಂದೆ ಡೈವರ್ಸ್ಗೂ ಕೂಡ ಕಾರಣವಿರುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ.